ಮುಂಗಾರು ಮಳೆಯು ನೆರೆ ರಾಜ್ಯ ಕೇರಳದ ಕಾಸರಗೋಡಿನಲ್ಲೂ ಅವಾಂತರವನ್ನೇ ಸೃಷ್ಟಿಸಿದೆ. ಕಾಸರಗೋಡಿನ ಚೆರ್ಕಳದಲ್ಲಿ ಮಹಾಮಳೆಗೆ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆ ದಾರಾಶಾಹಿಯಾಗಿದೆ. ನೂತನವಾಗಿ ನಿರ್ಮಾಣವಾದ ರಾಷ್ಟ್ರೀಯ ಹೆದ್ದಾರಿಗೆ ಕಟ್ಟಿರುವ ತಡೆಗೋಡೆ ಭಾರೀ ಮಳೆಗೆ ಏಕಾಏಕಿ ಕುಸಿದು ಬಿದ್ದಿದೆ. ಇನ್ನು ಕಾಸರಗೋಡಿನ ಧರ್ಮತಡ್ಕದ ತಲೆಮೊಗರು ಚಲ್ಲಂಗೈ ತೊಪ್ಪಿಕುನ್ನು ಗುಡ್ಡ ಕುಸಿದು ಕಾರಿನ ಮೇಲೆ ಬಿದ್ದ ಘಟನೆ ಇಂದು ನಡೆದಿದೆ. ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿಲ್ಲ. ಇನ್ನು ಕುಸಿಯುವ ಸಾಧ್ಯತೆ ಇರುವುದರಿಂದ 5 ಮನೆಗಳು ಅಪಾಯದಲ್ಲಿವೆ. ಮೊಹಮ್ಮದ್ ಹ್ಯಾರಿಸ್ ಎಂಬುವರ ಕಾರಿನಿಂದ ಇಳಿದು ಮನೆಗೆ ತೆರಳಿದ್ದರಿಂದ ಅಪಾಯ ಸಂಭವಿಸಿಲ್ಲ. ಗುಡ್ಡ ಕುಸಿತದಿಂದ ಸಿಪಿಐಎಂ ಪಕ್ಷದ ಕಚೇರಿ ಮೇಲೆ ಬಿದ್ದ ಕಾರಣ ಕಟ್ಟಡ ಸಂಪೂರ್ಣ ನಾಶವಾಗಿದೆ. അങ്ങോട്ട് പോണ്ട തിരിഞ്ഞ് ആടന്ന് മാറി ആടന്ന് പറഞ്ഞിട്ട്